Stand disposition. Stand. ನಮ್ಮ ಭಾರತ ಮಾತೆಯ ಪತಾಕಿಯನ್ನು ನಮ್ಮ ತಾಯ್ನಾಡಿನ ವೀರರ ತ್ಯಾಗ ಬಲಿದಾನದಿಂದ ನಾವಿಂದು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ 78ನೇ ಸ್ವಾತಂತ್ರ್ಯ ದಿನಾಚರಣೆ. ಇಂಥ ಆಚರಣೆಯ ವಾತಾವರಣದ ಅವಕಾಶ, ಆರೋಗ್ಯ, ಆಯುಷ್ಯವನ್ನು ನೀಡಿದ ಭಗವಂತನಿಗೆ ನಮನಗಳನ್ನು ಸಲ್ಲಿಸಿದ ಸೈಂಟ್ ಬ್ರಿಟಿಷ್ ಶಾಲೆಯಲ್ಲಿ ನಮ್ಮ ದೇಶದ 78ನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಏರ್ಪಡಿಸಿರುವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಹಾಗೂ ನಮ್ಮ ಶಾಲಾ ಸಂಚಾಲಕರಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿಸೋಜಾ ಹಾಗೂ ಗೌರವಾನ್ವಿತ ಅತಿಥಿಗಳು, ಇಂದಿನ ಸನ್ಮಾನಿತರು, ಸುಳ್ಯ ಧರ್ಮ ಕೇಂದ್ರದ ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಬಂಧು ಬಾಂಧವರು, ಆಡಳಿತ ಮಂಡಳಿಯ ಸದಸ್ಯರು, ಶಾಲಾ ಪೋಷಕ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ನಗರ ಪಂಚಾಯತ್ ಸುಳ್ಯ ಇಲ್ಲಿಯ ಚುನಾಯಿತ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಹಾಗೂ ಆತ್ಮೀಯ ಸಹೋದ್ಯೋಗಿ ಮಿತ್ರರು ಹಾಗೂ ಸುಳ್ಯ ಧರ್ಮ ಕೇಂದ್ರದ ಬಂಧು ಭಗಿನಿಯರು, ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಇವರೆಲ್ಲರನ್ನು ನಮ್ಮ ಸಿಸ್ಟರ್ ಮುಖ್ಯೋಪಾಧ್ಯಾಯರಾದಂತಹ ಸಿಸ್ಟರ್ ಆಂಟನಿ ಮೇರಿ ಅವರು ಈಗಾಗಲೇ ಸ್ವಾತಂತ್ರ್ಯೋತ್ಸವದ ವೇದಿಕೆಗೆ ಕರೆತಂದು ನಮಗಾಗಿ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಂತೆ ಸ್ವಾತಂತ್ರ್ಯೋತ್ಸವದ ಪ್ರಾರ್ಥನೆ ಗೀತೆ ವಿದ್ಯಾರ್ಥಿಗಳಿಂದ. School attention. ಅಭಿನಂದನೆಗಳು ತಮಗೆಲ್ಲರಿಗೂ. School stand at ease.
ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಸಿಸ್ಟರ್ ಆಂಟನಿ ಮೇರಿಯವರು. ನಿಶ್ಚಲ ಮನಸ್ಸಿನ ಹೃದಯವಂತಿಕೆಯ ಸಿಸ್ಟರ್ ತಮ್ಮಿಂದ ಸ್ವಾಗತ ಕಾರ್ಯಕ್ರಮ. ನೆರೆದಿರುವ ತಮಗೆಲ್ಲರಿಗೂ ಮುಂಜಾನೆಯ ಶುಭ ನಮನಗಳು ಹಾಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಇವರು ಪೂಜ್ಯರು, ಮೂಲತಃ ಬಂಟ್ವಾಳ ತಾಲೂಕಿನ ಬೋರಿಮಾರ್ನವರು. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಹಾಗೂ ಗಣಿತ ವಿಷಯದಲ್ಲಿ ಪದವಿ ಹೊಂದಿರುವ ಇವರು ಸಂತ ಜೋಸೆಫರ ಗುರು ವಿದ್ಯಾಲಯ ಮಂಗಳೂರು ಇಲ್ಲಿ ದೈವಶಾಸ್ತ್ರ ಮತ್ತು ತತ್ವಶಾಸ್ತ್ರದ ಪದವಿಯನ್ನು ಪಡೆದು ದಿನಾಂಕ 21/4/2005 ಗುರುದೀಕ್ಷೆ ಪಡೆದರು. ವಿಜಯ್ ಹಾಗೂ ಪಾಂಗ್ಲದ ಧರ್ಮ ಕೇಂದ್ರಗಳಲ್ಲಿ ಸಹಾಯಕ ಯಾಜಕರಾಗಿ ಸೇವೆ ಸಲ್ಲಿಸಿದ ನಂತರ ಉಚ್ಚ ಶಿಕ್ಷಣಕ್ಕಾಗಿ ಹೈಯರ್ ಸ್ಟಡೀಸ್ ಇದಕ್ಕಾಗಿ ರೋಮ್ಗೆ ತೆರಳಿ ನೈತಿಕ ದೈವಶಾಸ್ತ್ರ, ವೈದ್ಯಕೀಯ ನೈತಿಕತೆ, ಮಾರಲ್ ಥಿಯಾಲಜಿ, ಮೆಡಿಕಲ್ ಎಥಿಕ್ಸ್ ಎಂಬ ವಿಷಯದಲ್ಲಿ ಡಾಕ್ಟರೇಟ್ ಪದವಿಯನ್ನು 2018ರಲ್ಲಿ ಪೊಂಟಿಫಿಕಲ್ ಉರ್ಬನ್ ಯೂನಿವರ್ಸಿಟಿ ರೋಮ್ನಲ್ಲಿ ಪಡೆದರು. ರೋಮ್ ನಗರದ ವ್ಯಾಟಿಕನ್ ರೇಡಿಯೋದಲ್ಲಿ ಸತತ 5 ವರ್ಷ ಪ್ರತಿ ವಾರ ಯುವ ಜನರಿಗಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ವಿವಿಧ ಸಮೂಹಗಳಿಗೆ ವಿಚಾರ ಸಂಕಿರಣ ಮತ್ತು ಭಾಷಣಗಳನ್ನು ಆಯೋಜಿಸಿದ್ದಾರೆ. ದೂರದರ್ಶನಗಳಲ್ಲಿ ಪ್ರಸಂಗಗಳನ್ನು ಕೊಟ್ಟಿದ್ದಾರೆ. ಭಾರತದ ಹಲವಾರು ಪತ್ರಿಕೆಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಹಲವಾರು ಮೌಲ್ಯಾಧಾರಿತ ಕಿರುಚಿತ್ರಣ, ಸ್ಕಿಟ್ಸ್ ಮತ್ತು ನಾಟಕಗಳನ್ನು ಬರೆದು ನಿರ್ದೇಶಿಸಿದ್ದಾರೆ. ಸಂಗೀತದಲ್ಲಿ ಆಸಕ್ತಿಯುಳ್ಳವರಾಗಿ ವಯಲಿನ್ ಮತ್ತು ಅಕೋರ್ಡಿಯನ್ ನಂತಹ ಹಲವು ಸಂಗೀತ ವಾದ್ಯಗಳನ್ನು ನುಡಿಸಬಲ್ಲವರಾಗಿದ್ದಾರೆ. ಪಶು ಸಂಗೋಪನೆ ಮತ್ತು ಕೃಷಿ ವ್ಯವಸಾಯದಲ್ಲಿ ವಿಶೇಷ ಆಸಕ್ತಿ ಉಳ್ಳವರಾಗಿದ್ದಾರೆ. ನೈತಿಕ ದೈವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸಂತ ಜೋಸೆಫರ ಗುರುಮಂದಿರದಲ್ಲಿ ಸೇವೆ ಸಲ್ಲಿಸಿ 2023-24ನೇ ಸಾಲಿನಲ್ಲಿ ಸಿಬಿಇ ಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಮಕ್ಕಳ, ಹಿರಿಯರ ಮತ್ತು ಬಡವರ ಬಗ್ಗೆ ಇವರಿಗೆ ಪ್ರೀತಿ ಮತ್ತು ಅನುಕಂಪ. ಕನ್ನಡ ಮಾಧ್ಯಮ ಮಕ್ಕಳ ಮತ್ತು ಶಾಲೆಯ ಬಗ್ಗೆ ವಿಶೇಷ ಕಾಳಜಿ. ಅವುಗಳನ್ನು ಉಳಿಸಿ ಮುಂದುವರಿಸಿಕೊಂಡು ಹೋಗಬೇಕು ಎಂಬುದೇ ಇವರ ಆಶೆ. ಈಗಾಗಲೇ ಈ ಮೊದಲು ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಶಿಕ್ಷಕರನ್ನು ಪ್ರೋತ್ಸಾಹಿಸಿ ಅವರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಫಾದರ್, ನಿಮಗಿದು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಸಂಚಾಲಕರಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿಸೋಜರ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೌರವಯುತವಾದ ಈ ಸ್ವಾಗತವನ್ನು ಸ್ವೀಕರಿಸಲಿ. ನಮ್ಮೊಡನೆ ಇದ್ದಾರೆ ನಮ್ಮ ಶಾಲಾ ಸಂಚಾಲಕರು, ನಮ್ಮ ಶಾಲೆಯ ಏಳಿಗೆಗಾಗಿ ಶ್ರಮಿಸುವವರು, ನಮ್ಮನ್ನು ಸರ್ವ ಕೆಲಸಗಳಲ್ಲಿ ಸಕಾರಾತ್ಮಕವಾಗಿ ಹುರಿದುಂಬಿಸುವವರು. ಫಾದರ್, ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿ ಶಾಂತಿಯವರು ಹೂವು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನವೀನ್ ಮಚಾದೋರವರು ನಮ್ಮ ಶಾಲೆಯ ಯಾವ ಕೆಲಸಕ್ಕೂ ಸೈ. ಉದಾಹರಣೆಗೆ, ನಿನ್ನೆ ನಾನು ಹೇಳಿದೆ, ನವೀನ್ ಅವರೇ, ಗೇಟ್ ಬಳಿ ಇರುವ ತೆಂಗಿನ ಮರದಿಂದ ತೆಂಗಿನ ಕಾಯಿಗಳು ಬೀಳ್ತವೆ, ನಾಳೆ ಕಾರ್ಯಕ್ರಮ ಇದೆ ಎಂದು. ಅವರು 2-3 ಸಂಪರ್ಕಿಸಿದರು, ಆದರೆ ಅವರು ಬರಲಿಲ್ಲ. ತಾವೇ ಖುದ್ದಾಗಿ ಒಂದು ಬಿದಿರನ್ನು ತಗೊಂಡು ಅವರೇ ಕೆಳಗಿದ್ದಾರೆ. ಯಾವುದೇ ಕೆಲಸಕ್ಕೂ ಅವರು ನಮಗೆ ಸ್ಪಂದಿಸುತ್ತಾರೆ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಿಕ್ಷಕಿ ಮೇರಿಯವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದು ಸನ್ಮಾನಗೊಳ್ಳಲಿರುವ ಶ್ರೀ ಚೆನ್ನಪ್ಪ ಗೌಡ ಅತ್ಯಾಡಿ, ನಿವೃತ್ತ ಭೂಸೇನಾ ಅಧಿಕಾರಿ. ಸರ್, ನಿಮ್ಮ ಸುದೀರ್ಘ 15 ವರ್ಷಗಳ ಸೇವೆಗೆ ನಾವು ಚಿರಋಣಿಗಳು. ಕಷ್ಟದಲ್ಲೂ ನೋವಿನಲ್ಲೂ ಭಾರತ ದೇಶಕ್ಕೆ ಸೇವೆ ಸಲ್ಲಿಸಿ ಭಾರತಾಂಬೆಯ ಹೆಮ್ಮೆಯ ಪುತ್ರನೆನಿಸಿಕೊಂಡಿರುವಿರಿ. ಸರ್, ನಿಮಗಿದು ನಮ್ಮ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಶಾಲಾ ದೈಹಿಕ
ಸಹಾಯಕ ಶಿಕ್ಷಕರಾದಂತಹ ಉಮೇಶ್ ರವರು ಹೂವನ್ನು ನೀಡಿ ಗೌರವಿತವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಹಾಗೂ ನಗರಸಭೆಯ ಸದಸ್ಯರು ಶ್ರೀ ವೀರಾ ಕ್ರಾಸ್ತಾ ಇವರು ಎಲ್ಲಾ ಕೆಲಸಗಳಲ್ಲಿ ನಮಗೆ ಧೈರ್ಯ ತುಂಬಿ ಒಳ್ಳೆಯ ಸಲಹೆಗಳನ್ನು ನೀಡುವವರು ಇವರಾಗಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇವರಿಗೆ ಶಿಕ್ಷಕಿ ಸುರೇಖರವರು ಹೂವನ್ನು ನೀಡಿ ಗೌರವಿತವಾಗಿ ನಮ್ಮ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಪೋಷಕ ಸಮಿತಿಯ ಉಪಾಧ್ಯಕ್ಷರು ಶ್ರೀ ನವೀನ್ ಚಂದ್ರ ತಮ್ಮ ಮನೆಯಲ್ಲಿ ಮುತ್ತು ಪರ್ಲ್ ಬೆಳೆದು ಹೆಸರುವಾಸಿಯಾಗಿ ಹಲವಾರು ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ. ಸರ್, ನಿಮಗಿದು ನಮ್ಮ ಪ್ರೀತಿಯ ಸ್ವಾಗತ. ಇವರಿಗೆ ಶಿಕ್ಷಕಿ ಪಾವನರವರು ಹೂವನ್ನು ನೀಡಿ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿ ನೆರೆದಿರುವ ನಮ್ಮ ಶಾಲಾ ಮಕ್ಕಳ ಪೋಷಕರಿಗೆ, ಸೇಂಟ್ ಬ್ರಿಜಿಸ್ ಚರ್ಚಿನ ಭಕ್ತಾದಿಗಳಿಗೆ, ಶಾಲಾ ಹಿತೈಷಿಗಳಿಗೆ, ಶಿಕ್ಷಕರಿಗೆ, ಅಕ್ಷರ ದಾಸೋಹ ಸಿಬ್ಬಂದಿಯವರಿಗೆ, ವಿದ್ಯಾರ್ಥಿಗಳಿಗೆ ಸರ್ವರಿಗೂ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ನಮ್ಮೆಲ್ಲರನ್ನು ಸ್ವಾಗತಿಸಿದ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಸಿಸ್ಟರ್ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವರನ್ನು ನಮ್ಮ ಶಾಲಾ ಶಿಕ್ಷಕಿ ಗೀತಾರವರು ಹೂವನ್ನು ನೀಡಿ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. School attention. Swagata claps go. School stand at ease. School attention! Group leader report! Order! ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ. ನೆನಪಿಸಿದ ಸಂಗ್ರಾಮದಿ ಇವರ ಶೌರ್ಯ. ಮರದ ಭೂಮಿ, ಮೊದಲದು ಹಾವಳಿ, ರಂಗು, ಮನೆಯುವುದಲಿ, ಉಡುಗೆಯಲ್ಲಿ, ದೇಶಭಕ್ತಿ, ತರಂಗ. ಪ್ರೀತಿಯ ವಿದ್ಯಾರ್ಥಿಗಳು, ತ್ರಿವರ್ಣರಂಗಿನ ಮತಾಗಿಯನ್ನು ನಾವೀಗ ನಿರಂತರದಲ್ಲಿ ನೋಡುವ ಸಮಯ. ನಮ್ಮ ಕಾರ್ಯದರ್ಶಿಗಳಾದಂತಹ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ಹಾಗೂ ವೇದಿಕೆಯಲ್ಲಿರುವ ಗಣ್ಯರಿಂದ ಈ ಕಾರ್ಯಕ್ರಮ ನಡೆಯಲಿದೆ. Flag salute. National anthem chorus begin.
attention. Right moment please. Right turn. School standard is. School attention. Constitution of India. Preamble. We the people of India having solemnly resolved to constitute India into a sovereign, socialist, secular, democratic republic and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation in our Constituent Assembly. This 26th day of November 1949, do hereby adopt, enact and give to ourselves this Constitution. Pledge. India is my country. All Indians are my brothers and sisters. I love my country and I am proud of its rich and varied heritage. I shall always try to be worthy of it. I shall give my parents, teachers and all elders respect and treat everyone with courtesy. To my country and my people, I pledge my devotion. In their well-being and prosperity alone lies my happiness. School standard is. Thank you. School attention. March first group. Right turn. ಪುಟ್ಟದಾದ ಈ ಮೈದಾನದಲ್ಲಿ ಪಥಸಂಚಲನದ ಕಾರ್ಯಕ್ರಮ ಇದೀಗ ಶಾಲಾ ವಿದ್ಯಾರ್ಥಿಗಳಿಂದ ನಡೆಯಲಿದೆ. 1ನೇ ತರಗತಿ 7ನೇ
School, attention. Must be exercise number 1 to 10. Continuously begin. ಭಾಗವಹಿಸ್ತಾ ಇದ್ದೇವೆ. ಕಾರ್ಯಕ್ರಮದಂತೆ ಇನ್ನೀಗ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಹಿರಿಯ ಸೇನಾನಿ ಶ್ರೀ ಚೆನ್ನಪ್ಪಗೌಡ ಅತ್ಯಾಡಿಯವರು ಹಿರಿಯತನದಿಂದ ನಮ್ಮೊಂದಿಗಿರುವ ಸರ್, ನಿಮ್ಮನ್ನು ಸನ್ಮಾನಿಸುವ ಭಾಗ್ಯ ನಮ್ಮದಾಗಿದೆ. ಈ ನಮ್ಮ ಶಾಲೆಯು ಸ್ವಾತಂತ್ರ್ಯೋತ್ಸವದ ಸೈಂಟ್ ಬ್ರಿಜಿಟ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ದಕ್ಷಿಣ ಕನ್ನಡ ಶ್ರೀ ಚೆನ್ನಪ್ಪ ಅತ್ಯಾಡಿ ಇವರಿಗೆ ನೀಡಿದ ಸನ್ಮಾನ ಪತ್ರ. ಮಂಡಕೋಲು ಗ್ರಾಮದ ಶ್ರೀ ಕೂಸಪ್ಪಗೌಡ ಮತ್ತು ಶ್ರೀಮತಿ ಶಿವಮ್ಮರವರ ಸುಪುತ್ರ ಚೆನ್ನಪ್ಪಗೌಡ ಅತ್ಯಾಡಿ ಇವರು 1945ರ ಮೇ 14ರಂದು ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣವನ್ನು ತಾಯ್ನಾಡಿನಲ್ಲಿ ಮುಗಿಸಿ 10-11-1965ರಲ್ಲಿ ಭಾರತೀಯ ಭೂಸೇನೆಯನ್ನು ಸೇರ್ಪಡೆಗೊಂಡು ತಮ್ಮ ತರಬೇತಿಯನ್ನು ನಾಸಿಕ್ ರೋಡ್ ಕ್ಯಾಂಪಿನಲ್ಲಿ ಪೂರೈಸಿ ಮುಂದೆ ಪಂಜಾಬ್, ಚಂಡೀಗಢ, ಸಿಕಂದರಾಬಾದ್, ಅಸ್ಸಾಂ, ತೇಜ್ಪುರ್, ಭೂತಾನ್, ಕಾಶ್ಮೀರಗಳಲ್ಲಿ ಸೇವೆ ಸಲ್ಲಿಸಿ 1981ರಲ್ಲಿ ನಿವೃತ್ತಿಯಾಗಿರುತ್ತಾರೆ. ಇವರ ಸೇವಾವಧಿಯಲ್ಲಿ 1971ರಲ್ಲಿ ಪಾಕಿಸ್ತಾನದ ವಿರುದ್ಧ ಅಪ್ರತಿಮ ಸಾಧನೆಗೈದ ಇವರು ದಿಟ್ಟವಾಗಿ ಹೋರಾಡಿ ಸೇನಾ ಮಂಚೂಣಿಯಲ್ಲಿ ನಿಂತು ಪಾಕಿಸ್ತಾನ ಬಂಕರ್ ನಾಶಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಎಡಕಾಲಿಗೆ ಗುಂಡು ತಗಲಿದರೂ ಲೆಕ್ಕಿಸದೆ ಜೀವದ ಹಂಗು ತೊರೆದು ಹೋರಾಡಿ ಇವತ್ತಿಗೂ ಅದರ ನೋವಿಗೆ ಹೆಚ್ಚಿನಲ್ಲಿ ನಡೆಯುತ್ತಿರುವ ನೀವು ನಮ್ಮ ಶಾಲೆಯ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಏರ್ಪಡಿಸಿದ ಸನ್ಮಾನ ಕಾರ್ಯಕ್ರಮದ ಸನ್ಮಾನಿತರು ನೀವಾಗಿರುವಿರಿ. ಸುದೀರ್ಘ 15 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ತಮ್ಮ ಊರಿನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು 80 ವರ್ಷದ ಧೀರ ದಿಟ್ಟತನದ ಸದೃಢಕಾಯದ ಆರೋಗ್ಯವಂತ ಭಾರತೀಯ ಪ್ರಜೆ ತಾವಾಗಿದ್ದೀರಿ. ನಿಮ್ಮ ದೇಶ ಪ್ರೇಮದ ಸಲುವಾಗಿ ನಿಮ್ಮ 3 ಗಂಡು ಮಕ್ಕಳಲ್ಲಿ 2 ಸೇನೆಯ ಸೇವೆಗೆ ಸೇರಿಸಿ ಭಾರತಾಂಬೆಯ ಹೆಮ್ಮೆಯ ಸುಪುತ್ರರಾಗಿರುವಿರಿ. ಸೇವೆಯ ಸಂದರ್ಭದಲ್ಲಿ ತಮಗೆ ಹಲವಾರು ಪ್ರಶಸ್ತಿಗಳು ದೊರಕಿದ್ದು ಯಶಸ್ವಿ ವೃತ್ತಿ ಜೀವನವನ್ನು ನಡೆಸಿದ್ದೀರಿ. ಪತ್ನಿ ಪ್ರೇಮಾವತಿಯವರೊಂದಿಗೆ ಇರುವ ದಾಂಪತ್ಯ ಜೀವನವು ನಿಮ್ಮ ಮಕ್ಕಳಿಗೆ ಹಾಗೂ ಕುಟುಂಬಸ್ಥರಿಗೆ ಮಾದರಿಯಾಗಿದೆ. ಮುಖವಾಡವಿಲ್ಲದ ವ್ಯಕ್ತಿತ್ವ, ಅಸೂಯೆ ಪಡೆದ ಗುಣ, ತಾತ್ಸಾರವಿಲ್ಲದ ಪ್ರೀತಿ, ಕಪಟವಿಲ್ಲದ ಸ್ನೇಹ, ಇಂತಹ ಜೀವನ ಮೌಲ್ಯವನ್ನು ಅಳವಡಿಸಿರುವ ನಿಮ್ಮ ಮುಂದಿನ ಜೀವನವು ಉತ್ತಮ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲೆಂದು ಆಶಿಸುತ್ತಾ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ನಮ್ಮ ಶಾಲೆಯ ವತಿಯಿಂದ ಆಡಳಿತ ಮಂಡಳಿಯ ಗಣ್ಯರ ಉಪಸ್ಥಿತಿಯಲ್ಲಿ ತಮ್ಮನ್ನು ಆದರಣೀಯವಾಗಿ ಸನ್ಮಾನಿಸುತ್ತಿದ್ದೇವೆ.
ಕೋರುತ್ತೇವೆ. ಶುಭ ಹಾರೈಕೆಗಳೊಂದಿಗೆ ಶಾಲಾ ಆಡಳಿತ ಮಂಡಳಿ, ಶಾಲಾ ಸಂಚಾಲಕರು, ಮುಖ್ಯೋಪಾಧ್ಯಾಯಿನಿ, ಪೋಷಕ ಸಮಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು, ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ವೃಂದ, ಸೈಂಟ್ ಬ್ರಿಜಿಟ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ, ದಕ್ಷಿಣ ಕನ್ನಡ. ಇಂಥ ದೇಶಭಕ್ತರು, ಯೋಧರು ಭರತ ಭೂಮಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರಲಿ. ನಿಮ್ಮ ಶೌರ್ಯದ ನಡತೆ, ಉತ್ತಮ ವ್ಯಕ್ತಿತ್ವ ಈ ವಯಸ್ಸಿನಲ್ಲೂ ನಮ್ಮನ್ನು ಎಲ್ಲರನ್ನು ಕಿರಿಯರಾದ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತಲೇ ಇದೆ. ನಿಮ್ಮಲ್ಲಿರುವಂತಹ ಉತ್ಸಾಹಕತೆ ಇಂದು ನಮ್ಮ ಮಕ್ಕಳಿಗೆ ದಾರಿದೀಪವಾಗಲಿ. ಪ್ರೀತಿಯ ಮಕ್ಕಳೇ, ಇವರಂತೆ ನಾವು ಕೂಡ ಯೋಧರಾಗಬೇಕೆಂಬ ಕನಸನ್ನು ನೀವು ಕಟ್ಟಿಕೊಳ್ಳಿ. ನಿಮ್ಮ ಕನಸು ನನಸಾಗಲಿ. ಪೋಷಕರೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಸ್ವಾತಂತ್ರ್ಯೋತ್ಸವದ ದೇಶಾಭಿಮಾನಿಗಳೇ, ತಮ್ಮ ಮಕ್ಕಳನ್ನು, ತಮ್ಮ ಕುಟುಂಬಸ್ಥರನ್ನು ಕೂಡ ಸೇನೆಗೆ ಸೇರಿಸುವಂತಹ ಅಭಿರುಚಿಯನ್ನು, ಉತ್ಸಾಹವನ್ನು ನೀವು ಆ ಮಕ್ಕಳಲ್ಲಿ ಬೆಳೆಸಿಕೊಳ್ಳುವಂತೆ ಮಾಡಿರಿ. ಸೇನೆಯ ಬಗ್ಗೆ ಅವರಿಗೆ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಇಡುವ ದೇಶದ ಗಡಿಯಿಂದ ಮನೆಯ ಹೊಸ್ತಿಲವರೆಗೆ ಋತುಗಳು ಸರಿದು ಹೋಗುತ್ತವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಥೋಲಿಕ ಧರ್ಮ ಶಿಕ್ಷಣ ಮಂಡಳಿಯ ಪ್ರವೀಣ್ ಜಿಯೋ ಕಾಪ್ತರ್ ಅವರೇ, ಫಾದರ್ ವಿಕ್ಟರ್ ಡಿಸೋತ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರೇ, ಶಿಕ್ಷಕ ವೃಂದದವರೇ ಹಾಗೂ ವೇದಿಕೆಯ ಮುಂದೆ ಶಿಸ್ತಿನಿಂದ ಆಸೀನರಾದ ವಿದ್ಯಾರ್ಥಿಗಳೇ ಹಾಗೂ ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬ್ರಿಟಿಷರ ದಾಳಿಯಿಂದ ಮುಕ್ತಿಗೊಂಡು ಭಾರತ ಸ್ವಾತಂತ್ರ್ಯ ಪಡೆದ ಈ ಶುಭ ದಿನ ಅತ್ಯಂತ ಮಹತ್ವಪೂರ್ಣ ದಿನವಾಗಿದ್ದು, ಭಾರತ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಟ್ಟ ದಿನ ಆಗಸ್ಟ್ 15. 100 ವರ್ಷ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಬಡತನ, ನಿರುದ್ಯೋಗ, ದಾಸ್ಯತನದ ಕಪಿಮುಷ್ಟಿಯಿಂದ ಮುಕ್ತವಾದ ದಿನ 1947 ಆಗಸ್ಟ್ 15. ಅಂದಿನ ಮಧ್ಯರಾತ್ರಿ ಭಾರತದ ಡೆಲ್ಲಿ ಕೆಂಪುಕೋಟೆಯ ಮೇಲೆ ಬ್ರಿಟಿಷರ ಧ್ವಜ ಕೆಳಗಿಳಿಸಿ ಭಾರತದ ತ್ರಿರಂಗಜರ ಮೇಲೇರಿ ಎಲ್ಲ ಭಾರತೀಯರಲ್ಲೂ ಉತ್ಸಾಹ, ಹುರುಪು ತುಂಬಿ ಎಲ್ಲೆಲ್ಲೂ ಜಯಕಾರ ಮೊಳಗಿದ ದಿವಸ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ದೇಶಭಕ್ತರು ತಮ್ಮ ಪ್ರಾಣಗೆದ್ದಿಗಳು. ಅವರನ್ನೆಲ್ಲ ಈ ದಿನ ನೆನಪಿಸಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ರೀತಿ ಯಾವ ಯುದ್ಧದಿಂದಲೂ, ಹತ್ಯಾಕಾಂಡದಿಂದಲೂ ಅದಲ್ಲ, ಬದಲಾಗಿ ಶಾಂತಿ, ಅಹಿಂಸೆ ಚಳವಳಿಯಿಂದ, ಮಹಾತ್ಮ ಗಾಂಧಿಯವರ ಅಹಿಂಸಾ ಚಳವಳಿ ಮಾರ್ಗದರ್ಶನದಿಂದ ಸ್ವಾತಂತ್ರ್ಯ ಬಂದಿದೆ. ಆಗಸ್ಟ್ 15ರ ಈ ದಿನ ದೇಶದ ಎಲ್ಲಾ ಜನಾಂಗದವರು ಭಾಗವಹಿಸಿ ಮತಭೇದವಿಲ್ಲದೆ ದೇಶ ಪ್ರೇಮ, ಸ್ನೇಹ, ಸೌಹಾರ್ದತೆ, ದೇಶದ ಏಳಿಗೆಗೆ ಸಂಕಲ್ಪ ಮುಂತಾದವುಗಳನ್ನು ತನ್ನ ಜೀವನದಲ್ಲಿ ತಂದುಕೊಳ್ಳುವ ಅಗತ್ಯ. ಕೋಮುವಾದ ಜಾತೀಯತೆ ತೊರೆದು ನಾವೆಲ್ಲರೂ ಭಾರತೀಯ, ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹಾಗೂ ಈ ವಿಚಾರದಲ್ಲಿ ಈಗಿನ ವಿದ್ಯಾರ್ಥಿಗಳು ದೇಶಭಕ್ತಿ ಬೆಳೆಸಿಕೊಂಡು ಬರಬೇಕು. ಆಗ ನಮ್ಮ ದೇಶ ಇನ್ನೂ ಬಲಿಷ್ಠ ರಾಷ್ಟ್ರವಾಗುತ್ತದೆ. ಜೀವನ ಯೌವನದ ಮುಖ್ಯ ಘಟ. ಜೀವನವನ್ನು ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ ಮೀಸಲಿಡುವ ಪ್ರೇರಣೆಯನ್ನು ವಿದ್ಯಾರ್ಥಿಗಳಲ್ಲಿ, ಶಾಲೆ ಕಾಲೇಜುಗಳು ತುಂಬಬೇಕು. ಮನೆಯಲ್ಲಿ ತಂದೆ ತಾಯಿಯವರು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸಬೇಕು. ಸೇನೆಯಲ್ಲಿ ಜಾತಿ ಧರ್ಮವಿಲ್ಲ, ಅಂದರೆ ಆರ್ಮಿಯಲ್ಲಿ ಯಾವ ಜಾತಿ ಧರ್ಮವಿಲ್ಲ. ದೇಶ ಪ್ರೇಮದ ಸತ್ವ ಮಾತ್ರ. 1 ರಿಂದ 2 ವರ್ಷ ಟ್ರೈನಿಂಗ್ ಇರುತ್ತದೆ. ನಂತರ ಕಸಂ ಪಿರಿಯಡ್, ಅಂದರೆ ಸತ್ಯದ ದೀಕ್ಷೆ. ಆಯಾ ಧರ್ಮ ಗುರುಗಳು ಇರ್ತಾರೆ. ಬೆಂಕಿಯ ಜ್ವಾಲೆ ಇರಲಿ, ನೀರಿನ ಬೋರ್ಗರತೆ ಇರಲಿ, ದೇಶದ ರಕ್ಷಣೆಗಾಗಿ ವೀರರಾಗಿ ಶತ್ರುಗಳಲ್ಲಿ ಹೋರಾಡಿ ರಾಷ್ಟ್ರಧ್ವಜ ಹಾರಿಸಬೇಕು. ಇಲ್ಲವೇ ರಾಷ್ಟ್ರಕ್ಕಾಗಿ ಹೋರಾಡಿ ಪ್ರಾಣ ತೆತ್ತರೆ ಅದೇ ರಾಷ್ಟ್ರಧ್ವಜ
ಹೊದೆದು ಬರುತ್ತೇವೆ ಎಂಬ ಸತ್ಯದ ದೀಕ್ಷೆ. ಈ ಕಥೋಲಿಕ ವಿದ್ಯಾಸಂಸ್ಥೆ ತುಂಬಾ ಒಳ್ಳೆಯ ಗುಣಮಟ್ಟದ ವಿದ್ಯಾಲಯ. ನನ್ನ 3 ಮಕ್ಕಳು ಮಂಗಳೂರಿನಲ್ಲಿ ಓದಿರುವುದು. 2 ಸೆಂಟ್ರೇಟ್ ಮತ್ತು ಕಾಸಿಯಾ ಸ್ಕೂಲ್ನಲ್ಲಿ ಓದಿದ್ದಾರೆ. ಮತ್ತೊಬ್ಬ ಹಂಪನಗಟ್ಟೆಯ ಮಿಲಾಗ್ರಿಸ್ ಶಿಕ್ಷಣದಲ್ಲಿ ಓದಿದ್ದಾನೆ. ಹಾಗೆ ನನ್ನ ಮೊಮ್ಮಕ್ಕಳು ಇದೇ ವಿದ್ಯಾಲಯದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಓದುತ್ತಿದ್ದಾರೆ. ನನ್ನ ಒಬ್ಬ ಮಗ ಇಂಜಿನಿಯರ್ ಓದಿ ಆರ್ಮಿ ಗುಪ್ತಚರ ವಿಭಾಗ ಅಂದರೆ ಇಂಟೆಲಿಜೆನ್ಸ್ನಲ್ಲಿ ಸುಬೇದಾರ್ ಆಗಿರುವನು. ಇನ್ನೊಬ್ಬ ಮಗ 18 ವರ್ಷ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿರುವನು. ಮಕ್ಕಳನ್ನು ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಿ ವಿದ್ಯಾವಂತರಾಗಿ ಮಾಡಿ ದೇಹವನ್ನು ಹೊಂದಿ ಎನ್ಸಿಸಿಗೆ ಸೇರಿಸಿ ಸಿ ಸರ್ಟಿಫಿಕೇಟ್ ಪಡೆದರೆ ಸೇನೆಗೆ ಸೇರಲು ತುಂಬಾ ಅನುಕೂಲವಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. मुख्य अतिथि, आदरणीय शिक्षकगण और मेरे प्यारे देशवासियों, आप सभी को स्वतंत्रता दिवस की हार्दिक शुभकामनाएं। आज हमारे देश अपनी स्वतंत्रता का पर्व मना रहा है। 75 साल पहले हमारे देश ने ब्रिटिश शासन से आजादी प्राप्त की थी। हमारे स्वतंत्रता सेनानियों ने अपनी जान की परवाह की बिना देश के लिए संघर्ष क्या और हमें आजादी दिलाई है। आज हमारे देश विश्व में एक मजबूत और समृद्ध देश के रूप में जाना जाता है, लेकिन हमें यह नहीं भूलना चाहिए कि हमारी आजादी की कीमत हमारे स्वतंत्रता सेनानियों ने चुकाई है। आज हमें अपने देश को एकता और अखंडता को बनाए रखने के लिए काम करना चाहिए। हमें गरीबी, बेरोजगारी और समाज में व्याप्ति बुराइयों के दूर करने के लिए मिलकर काम करना चाहिए। आजादी का यह पर्व में अपने देश को प्रति जिम्मेदारी का एहसास करता है। आइए हम अपने देश को समृद्ध बनाने के लिए काम करें। आइए हम अपने देश को प्रति जिम्मेदारी आइए हम अपने देश को जय हिंद। ಅಭಿನಂದನೆಗಳು. ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಕಂಡಿದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಪೀಡಿಸಿದ ಇದೇ ದಿನ, ಜನ್ಮ ಕೊಡಿಸಿದ ಮಹಾದಿನ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬೆ ನಗುತ್ತಾರಮ್ಮ, ಅನಿಯರು ಬಂದರು ಮುತ್ತಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ. ಭೂಗೋಳದಲ್ಲಿ ಒಂದು ಜೋಡಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆ ಇಲ್ಲಿ ಇದೆ, ಒಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲ ಮನೆ ಧನ್ಯ, ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
ಸತ್ಯವೆಂದು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಗೆಗೆ ನೀರದಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬೀಡಿಸಿದ ಇದೇ ದಿನ, ಜನ್ಮವ ಕೂಡಿಸಿದ ಮಹಾದಿನ. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ನಮ್ಮ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಹಿಮಾಲಯವು ಮುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವ ತರಲು, ಕೊನೆವರೆಗೂ ಹೋರಾಡುತ್ತಲಿ, ಕೊನೆವರೆಗೂ ಹೋರಾಡುತ್ತಲಿ. ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ, ಕಣ್ಮುಚ್ಚಿ ಅಮರರು ಆಗಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರಕ್ತದ ಓಗುಳಿ, ಮನೆಯೆಲ್ಲ ಸಂತಸವಿರಲು, ಮನೆಯಲ್ಲಿ ನಲಿಯುತ್ತಲಿರಲು, ಅಲ್ಲವರಿಗೆ ಮರಣದ ತೊಟ್ಟಿಲು, ವೀರಮರಣವಪ್ಪಿದ ಸೈನ್ಯಕ್ಕೆ ಅಶ್ರುತರ್ಪಣ ನೀಡಿ ಜನರೇ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇಳಿ. ಮಧುರವಾಗಿ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಸ್ಪರ್ಧಾ ವಿಜೇತರ ಹೆಸರು ಈ ರೀತಿ ಇದೆ. ಬಾಲವಾಡಿ ಮಕ್ಕಳಿಗೆ ರಾಷ್ಟ್ರಧ್ವಜಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯಲ್ಲಿ 5 ವರ್ಷ ಮೇಲ್ಪಟ್ಟ ಮಕ್ಕಳ ಹೆಸರು: ಫಾತಿಮತ್ ಮಿನ್ಸಾ ಫಸ್ಟ್ ಪ್ರೈಸ್, ಸಾಕ್ಷಾತ್ ಸೆಕೆಂಡ್ ಪ್ರೈಸ್. 3 ವರ್ಷ ಮೇಲ್ಪಟ್ಟ ಮಕ್ಕಳ ವಿಜೇತರ ಪಟ್ಟಿ: ಅಯಾನ್ ಫಸ್ಟ್, ಇಜಾನ್ ಸೆಕೆಂಡ್. ರಾಷ್ಟ್ರಧ್ವಜಕ್ಕೆ ಬಣ್ಣ ಹಚ್ಚುವ ಸ್ಪರ್ಧೆಯ 1ನೇ ತರಗತಿಯ ವಿಜೇತ ಮಕ್ಕಳ ಹೆಸರು: ವೇದಿಕಾ ಕೆ ಪ್ರಥಮ ಬಹುಮಾನ, ನಿಶಾಲ್ ಕೆ ಗೌಡ ದ್ವಿತೀಯ ಬಹುಮಾನ, ಫಾತಿಮಾ ಹನಾ ತೃತೀಯ ಬಹುಮಾನ. ಎರಡನೇ ತರಗತಿಯ ಮಕ್ಕಳ ವಿಜೇತರ ಹೆಸರು: ರಿತೇಶ್ ಪ್ರಥಮ ಬಹುಮಾನ, ಆಯಿಷತ್ ಮಾಸಿಯಾ ದ್ವಿತೀಯ ಬಹುಮಾನ, ಆಯಿಷತ್ ಅಶ್ರಿಯಾ ತೃತೀಯ ಬಹುಮಾನ. ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಇದರಲ್ಲಿ ಸಹಕರಿಸಿದ ಶಿಕ್ಷಕ ಮಿತ್ರರಿಗೂ ಉಪಸ್ಥಿತರಿರುವಂತಹ ಫಾದರ್ ಪ್ರವೀಣ್ ಲಿಯೋ ಅವರೇ, ಮುಖ್ಯ ಶಿಕ್ಷಕಿಯವರೇ, ವೇದಿಕೆಯಲ್ಲಿ
ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ಶಾಲಾ ಶಿಕ್ಷಕರೇ, ಪೋಷಕ ವೃಂದದವರೇ ಹಾಗೂ ಮಕ್ಕಳೇ, 78ನೇ ವಾರ್ಷಿಕೋತ್ಸವ ಸ್ವಾತಂತ್ರ್ಯೋತ್ಸವಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆಗಸ್ಟ್ 15, 1947ರಂದು ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯ ಹೊಂದಿದ ದಿನ, ಅವರ ದಾಸ್ಯತ್ವದಿಂದ ಬಿಡುಗಡೆಯಾದ ದಿನ. ಈ ಒಂದು ಸಂಭ್ರಮದ ದಿನಾಚರಣೆಯನ್ನು ಆ ಸ್ವತಂತ್ರಗೊಂಡ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ನೀವೆಲ್ಲರೂ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಭಾರತ ದೇಶವನ್ನು ಹಲವಾರು ವಿದೇಶಿಯರು ಆಳಿದ್ದಾರೆ. ಪೋರ್ಚುಗೀಸರು, ಡಚ್ಚರು, ಗ್ರೀಕರು, ಇಂಗ್ಲಿಷರು, ಹೀಗೆ ಹಲವಾರು ವಿದೇಶಿಯರು ನಮ್ಮನ್ನು ಆಳಿ ಅವರ ದಾಸ್ಯದಲ್ಲಿ ಮುಳುಗುವಂತೆ ಮಾಡಿದರು. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದು ಇಲ್ಲಿಯೇ ನೆಲೆಯೂರಿ ನಮ್ಮಲ್ಲಿಯ ಒಡಕನ್ನು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಅತಿ ಗಟ್ಟಿಯಾಗಿ ನಿರ್ಮಾಣ ಮಾಡಿಕೊಂಡರು. ಇವರಲ್ಲಿ ಇಂಗ್ಲಿಷರೇ ಸರಿಸುಮಾರು 200 ವರ್ಷಗಳಷ್ಟು ಕಾಲ ನಮ್ಮನ್ನು ಆಳಿದರು. ಈ ದೇಶ ನಮ್ಮದು, ಈ ಭೂಮಿ ನಮ್ಮದು, ಈ ಗಾಳಿ ನಮ್ಮದು, ಸೇವಿಸುವ ಆಹಾರವೂ ನಮ್ಮದು. ಆದರೂ ಸಹ ಇಂಗ್ಲಿಷರು ಹೇಳಿದಂತೆ ಕೇಳುವ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ದರು. ಹೀಗಾಗಿ ನಮ್ಮ ದೇಶದ ಮಹಾನ್ ನಾಯಕರುಗಳು ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯ ವಿಚಾರ ನಡೆಸಿದರು ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಇವರಲ್ಲಿ ಪ್ರಮುಖರೆಂದರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಹೀಗೆ ಹಲವಾರು ಮಹಾನ್ ನಾಯಕರುಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟರು. ಬಾಲಗಂಗಾಧರ ತಿಲಕರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದರೆ, ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂದು ಹೇಳಿದರು. ಸುಭಾಷ್ ಚಂದ್ರ ಬೋಸರು ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಗುಡುಗಿದ್ದಾರೆ. ಹೀಗೆ ಹಲವಾರು ವ್ಯಕ್ತಿಗಳು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ತಮ್ಮ ಜೀವನವನ್ನು ಯೌವನವನ್ನು ಸ್ವಾತಂತ್ರ್ಯಕ್ಕಾಗಿ ಪಣಕ್ಕಿಟ್ಟಿದ್ದಾರೆ. ಹಾಗಾಗಿಯೇ ನಾವು ನೀವೆಲ್ಲರೂ ಈ ಭಾರತ ದೇಶದಲ್ಲಿ ಶಾಂತಿಯುತವಾಗಿ, ಸ್ವತಂತ್ರವಾಗಿ, ಸ್ವಚ್ಛಂದವಾಗಿ ಬದುಕುತ್ತಿದ್ದೇವೆ. ನಮ್ಮ ದೇಶ ಸುಮ್ಮನೆ ಸ್ವಾತಂತ್ರ್ಯಗೊಂಡ ದೇಶ ಅಲ್ಲವೇ ಅಲ್ಲ. 6.5 ಲಕ್ಷಕ್ಕಿಂತ ಹೆಚ್ಚು ಹೋರಾಟಗಾರರು ತಮ್ಮ ಜೀವವನ್ನು ಮುಡುಪಾಗಿಟ್ಟ ಮೇಲೆಯೇ ನಮಗೆ ಸ್ವಾತಂತ್ರ್ಯ ಬಂದದ್ದು. ಪುದೀನಾ ಬೋಸ್ರಿಂದ ಹಿಡಿದು ಚಂದ್ರಶೇಖರ್ ಆಜಾದ್ರಂತಹ ಹದಿಯಾರೇದವರು ಈ ಭರತ ಮಾತೆಯ ಮಣ್ಣಿಗೆ ರಕ್ತ ಸುರಿಸಿದ ಮೇಲೆಯೇ ನಮಗೆ ಸ್ವಾತಂತ್ರ್ಯ ಬಂದದ್ದು. ಸ್ನೇಹಿತರೆ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರೆಲ್ಲ ನಮ್ಮ ದೇಶಕ್ಕೆ ಪ್ರಾಣ ಕೊಡುವಂತಹ ಸ್ಥಿತಿ ಸಂಭವವಾಗಿತ್ತು. ಆದರೆ ನಮಗೆ ನಿಮಗೆಲ್ಲರಿಗೂ ಈ ದೇಶಕ್ಕಾಗಿ ಬದುಕುವಂತಹ ಅವಕಾಶ ದೊರಕಿದೆ. ಹಾಗಾಗಿ ಈ ದೇಶಕ್ಕಾಗಿ ನಾವು ನೀವೆಲ್ಲರೂ ಬದುಕೋಣ, ಸೌಹಾರ್ದತೆಯನ್ನು ಎತ್ತಿ ಹಿಡಿಯೋಣ, ದೇಶದ ಪ್ರಗತಿಗಾಗಿ ಸದಾ ಶ್ರಮಿಸೋಣ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಭಾರತಾಂಬೆಗೆ ಶಿರಬಾಗಿ ನಮಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಭಾರತ ಮಾತೆ. ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ಬಹುಮಾನ ಶ್ರೀಧರ್, ತೃತೀಯ ಬಹುಮಾನ ಪೂರ್ವಿ, 4ನೇ ತರಗತಿಯ ಮಕ್ಕಳ ಸ್ಪರ್ಧಾ ವಿಜೇತರು ತನ್ವಿ ಮೊದಲ ಬಹುಮಾನ, ಯಶಿಕಾ ಎನ್ ದ್ವಿತೀಯ ಬಹುಮಾನ, ದಿಪಿ ತೃತೀಯ ಬಹುಮಾನ. ಐದನೇ ತರಗತಿಯ ಮಕ್ಕಳಿಗೆ ದೇಶಭಕ್ತಿಯ ಗೀತೆಯನ್ನ ಹಾಡಿಸಿ ವಿಜೇತರ ಪಟ್ಟಿಗೆ ರೀತಿ ಇದೆ. 5ನೇ ಎ ತರಗತಿ ಭೂಮಿಕಾ ಎನ್ಎಂ ಪ್ರಥಮ ಬಹುಮಾನ, ಸುದೀಕ್ಷಾ ಎಂ ದ್ವಿತೀಯ ಬಹುಮಾನ. ಬಿ ವಿಭಾಗದಿಂದ ಫಾತಿಮತ್ ಲೈಹಾ ಪ್ರಥಮ ಬಹುಮಾನ, ನಮ್ರತ್ ಎಂ ದ್ವಿತೀಯ ಬಹುಮಾನ.
ಬಹುಮಾನವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಮಂಗಳ ವಾರ್ಡಿನ ಚುನಾಯಿತ ಪ್ರತಿನಿಧಿ ಹಾಗೂ ನಮ್ಮ ಶಾಲೆಯ ಹಿರಿಯ ಹೆಮ್ಮೆಯ ವಿದ್ಯಾರ್ಥಿ ತಮ್ಮಿಂದ ಈ ಶುಭ ದಿನದ ಶುಭಾಶಯದ ಮಾತುಗಳು. ವೇದಿಕೆ ಮೇಲಿರುವಂತಹ ಫಾದರ್ ಆಗಿರುವಂತಹ ಪ್ರವೀಣ್ ಬಿ ಅವರೇ, ಶಾಲಾ ಮುಖ್ಯ ಶಿಕ್ಷಕರಿರುವಂತಹ ಆಂಟಿ ಮೇರಿ ಅವರೇ, ಉಪಾಧ್ಯಕ್ಷರಾಗಿರುವಂತಹ ನವೀನ್ ಮಚಾದ್ ಅವರೇ, ಹಾಗೂ ನನ್ನ ಆತ್ಮೀಯರಾಗಿರುವಂತಹ ನವೀನ್ ಅವರೇ, ಹಾಗೂ ಯುವಕರಾಗಿರುವಂತಹ ಚನ್ನಪ್ಪ ಅವರೇ, ತಮಗೆಲ್ಲರಿಗೂ ಹಾಗೂ ಪುಟಾಣಿ ಮಕ್ಕಳೇ, ತಮಗೆಲ್ಲರಿಗೂ 77ರಿಂದ 78ನೇ ವರ್ಷದ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಪ್ರಥಮವಾಗಿ ಇದಕ್ಕೂ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷಗಳಾಗ್ತಾ ಇದೆ. ಪ್ರತಿ ವರ್ಷ ಭಾರತದಲ್ಲಿ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೂ ಈ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಮುಂಚೆ ಬ್ರಿಟಿಷರು ಆಳ್ತಾ ಇದ್ರು. ಬ್ರಿಟಿಷರು ಆಳುವಾಗ ಇದರ ಮುಂಚೆ ಅಂದ್ರೆ 78 ವರ್ಷ ಮುಂಚೆ ಇದ್ದ ಜನಗಳಿಗೆ ಗೊತ್ತುಂಟು ಬ್ರಿಟಿಷರ ಆಡಳಿತ ಹೇಗಿತ್ತು ಅಂತೇಳಿ. ಯಾಕೆಂತ ಹೇಳಿದ್ರೆ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ನಾವೇನು ಮಾಡಿದ್ರು ನಮ್ಮ ಪಾಲನ್ನು ಬ್ರಿಟಿಷರಿಗೆ ಕೊಡಬೇಕು. ನಮ್ಮ ಸಂಪತ್ತನ್ನು ಬ್ರಿಟಿಷರು ತಗೊಂಡೋಗ್ತಾ ಇದ್ರು ಅವರ ಇದಕ್ಕೆ. ಆಗಿರುವಾಗ ನಮ್ಮ ಗಾಂಧೀಜಿ ಹಾಗೂ ಅವರ ಒಂದು ತಂಡ ಇಡೀ ಭಾರತದಲ್ಲಿ ಸ್ವಾತಂತ್ರ್ಯ ಮಾಡಿ ನಮಗೊಂದು ಸ್ವಾತಂತ್ರ್ಯವನ್ನು ತಂದುಕೊಟ್ರು ಹೋರಾಟ ಮಾಡಿ. ಈಗ ಕೆಲವರು ಬಾಯಲ್ಲಿ ಬರ್ತಾ ಇದೆ, ನಮಗೆ ಬ್ರಿಟಿಷ್ ಆಡಳಿತವೇ ಒಳ್ಳೆದಿತ್ತು, ಈಗದ ಏನು ಪ್ರಯೋಜನ ಇಲ್ಲ ಅಂತೇಳಿ. ಯಾಕಂದ್ರೆ ಈಗದ ಸರ್ಕಾರದ ಇದಕ್ಕದು ನಮ್ಮ ತಪ್ಪು ಭಾವನೆ. ಯಾಕಂತ ಹೇಳಿದ್ರೆ ಬ್ರಿಟಿಷರು ಹೀಗೆ ಇರ್ತಿದ್ರೆ ನಮ್ಮ ತಾಯಂದಿರಿಗೆ 2-3 ಮಕ್ಕಳಿದ್ರೆ 2 ಮಕ್ಕಳನ್ನು ಬ್ರಿಟಿಷರಿಗೆ ನಾವು ಕೊಡಬೇಕಿತ್ತು. ಅವರ ಆಳ್ವಿಕೆ ಮಾಡಲಿಕ್ಕೆ ಅವರ ಇದರಲ್ಲಿ ಸಾಧ್ಯ ಇತ್ತಾ? ನಮಗೆ ಬ್ರಿಟಿಷರಿಗೆ ಮಕ್ಕಳಿಗೆ ಕೊಡಲಿಕ್ಕೆ ನಮ್ಮ ಮಕ್ಕಳನ್ನು ಬ್ರಿಟಿಷರ ಕೈಯಲ್ಲಿ ಕೊಟ್ಟು ಅವರ ಆಡಳಿತ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಮನಸ್ಸಿಗೆ ಬೇಜಾರಾಗುವ ಅಂತ ಭಾವನೆಗಳು ಬರ್ತಾ ಇದೆ. ದಯವಿಟ್ಟು ಅಂತ ಭಾವನೆಗಳನ್ನು ನಾವು ಇಟ್ಕೊಳ್ಬಾರ್ದು. ನಮ್ಮ ಇದರಲ್ಲಿ ಇರಬೇಕು, ನಮ್ಮ ಆಡಳಿತ ನಾವೇ ಮಾಡಬೇಕು. ನಮಗೀಗ ಯಾವುದೇ ಪ್ರತಿಭಟನೆ ಮಾಡಲಿ, ಯಾವುದೇ ಮಾಡಿದ್ರು ನಮಗೆ ಹಕ್ಕಿದೆ, ಸಂವಿಧಾನ ಇದೆ, ಅಂಬೇಡ್ಕರ್ ಪಟ್ಟದ ಸಂವಿಧಾನ ಇದೆ. ಅದರಿಂದ ನಮಗೆ ಭಾರತದಲ್ಲಿರುವಂತಹ ಯಾವುದೇ ಪ್ರಜೆಗಳಿಗೂ ತೊಂದರೆ ಇಲ್ಲ. ನಿಮಗೆ ಗೊತ್ತಿರಬಹುದು, 1-2 ವರ್ಷದ ಮುಂಚೆ ಶ್ರೀಲಂಕಾದಲ್ಲಿ ಏನಾಯ್ತು ಅಂತೇಳಿ. ಅಲ್ಲಿಯ ಪ್ರಧಾನಿಯ ಮಂತ್ರಿಯ ಕಚೇರಿಯನ್ನು ಉಡಿ ಮಾಡಿ ಅಲ್ಲಿ ಹೋಗಿ ಎಲ್ಲ ಜನಗಳು ದಂಗೆ ಇದ್ರು. ಇತ್ತೀಚೆಗೆ ಬಂಗ್ಲಾ ಅಲ್ಲಿ ನೋಡಿ ಹೀಗಾಗಿದೆ ಅಂತೇಳಿ, ಅದು ಪರಿಸ್ಥಿತಿ. ಅದರಿಂದ ನಮ್ಮ ಯೋಧರಿಗೆ ಕೂತ್ಕೊಂಡಿದ್ದಾರೆ. ಅವರು ಹೇಳಿದ್ರು ಪಾಕಿಸ್ತಾನದ ಇದರಲ್ಲಿ ಹೋರಾಡಿ ಅವರ ಕಾಲಿಗೆ ಪೆಟ್ಟಾಗಿದೆ ಅಂತೇಳಿ. ಇಂಥ ಯೋಧಗಳಿಗಾಗಿ ನಮ್ಮ ಭಾರತ ಇತ್ತು ಉಳಿದಿದೆ. ಈಗ ಸಹ ನಮ್ಮ ಭಾರತ ಈ ನಮ್ಮ ಯೋಧರಿಂದಾಗಿ ಉಳಿಬಹುದು, ಇನ್ನೂ ಉಳಿಬಹುದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ತಮಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಜೈ ಭಾರತ್ ಮಾತಾ ಕಿ ಜೈ. 6 ಮತ್ತು 7ನೇ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳು 6ನೇ ಎ ಪ್ರತಿನಿಧಿಸಿದ ಆದ್ಯ GS BLE, ಮೊಹಮ್ಮದ್ ರಿಹಾನ್, ರಿಷಾ ಆರ್, ಏಳನೇ ವಿಭಾಗದಲ್ಲಿ ಪ್ರಥಮ ಹವ್ಯಶ್ರೀ, ದ್ವಿತೀಯ ಶ್ರೇಯ, ಏಳನೇ ಬಿ ವಿಭಾಗದಲ್ಲಿ ಧನ್ಯಶ್ರೀ ಎ, ರಶ್ಮಿ ಆರ್, ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸರ್, ಈಚರಾದಂತ ತಮ್ಮಿಂದ ಈಗ 1-2 ಮಾತುಗಳು. ಇಂದಿನ ಈ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಹಿರಿಯರಾದ ಫಾದರ್ ಡಾಕ್ಟರ್ ಪ್ರವೀಣ್ ಲಸ್ರೋದ್ ಅವರೇ, ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯನವರೇ, ಹಾಗೆ ಈ ದಿವಸ ಸನ್ಮಾನಿತಗೊಂಡ ನಮ್ಮ ದೇಶಕ್ಕಾಗಿ ಹೋರಾಡಿದ ಯೋಧರಾದ ಚೆನ್ನಪ್ಪಗೌಡ ಸರ್ ಅವರೇ, ಹಾಗೆ ವಿದ್ಯಾರ್ಥಿನ ಉಪಾಧ್ಯಕ್ಷರಾದ ನವೀನ್ ಮಚಾದ್ ಅವರೇ, ಹಾಗೆ ಶಾಲಾ ಅಧ್ಯಾಪಕ ವೃಂದದವರೇ, ಪೋಷಕ ಮಿತ್ರರೇ, ಹಾಗೆ ಸೇರಿರುವ ಎಲ್ಲ ವಿದ್ಯಾರ್ಥಿ ಮಕ್ಕಳೇ, ಮೊದಲನೆಯದಾಗಿ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಗೊತ್ತು, ಈ ದಿವಸ ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ದೊರೆತಂತ ದಿನ ಅಂತೇಳಿ, ಅಂದ್ರೆ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾದ ದಿನ. ಇದಕ್ಕೋಸ್ಕರ ನಮ್ಮ ಅನೇಕ ಹಿರಿಯರು
ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದಂತವರು. ಈ ದಿವಸ ಸ್ವಾತಂತ್ರ್ಯೋತ್ಸವದ ಆಚರಣೆಯೊಂದಿಗೆ ಅಂತಹ ಹಿರಿಯ ತ್ಯಾಗ ಬಲಿದಾನಗೈದಂತಹ ಹಿರಿಯರನ್ನು ನೆನಪಿಸಿಕೊಳ್ಳುವಂತಹ ದಿವಸವೂ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಅದೇ ರೀತಿ ಈಗ ಸ್ವಾತಂತ್ರ್ಯ ದೊರೆತು 77 ವರ್ಷಗಳಿದೆ. ಈ 77 ವರ್ಷದಲ್ಲಿ ಯಾವ ರೀತಿ ಭಾರತ ಪ್ರಗತಿ ಹೊಂದಿದೆ ಅಂತೇಳಿ ನಮಗೆಲ್ಲ ಗೊತ್ತಿರಬಹುದು. ಆ ಕಾಲದಲ್ಲಿ ಒಂದು ಊಟಕ್ಕೂ ಕಷ್ಟಪಡುವಂತ ದಿವಸ ಇದ್ರೆ ಈ ಕಾಲದಲ್ಲಿ ಶಾಲೆಗೆ ಬಿಸಿಯೂಟವನ್ನು ಕೊಡುವಂತ ವ್ಯವಸ್ಥೆ, ಹಾಗೆ ಬಡವರಿಗೆ ಅಂತ್ಯೋದಯ ಅಂದ್ರೆ ಇನ್ನೂ 5 ವರ್ಷವರೆಗೆ ಅಕ್ಕಿಯನ್ನು ಕೊಡುವಂತ ವ್ಯವಸ್ಥೆಯವರೆಗೆ ಬೆಳೆದು ಬಂದಿದ್ದೇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಈ ದೇಶದ ಕೃಷಿಕರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಅದೇ ರೀತಿ ಈ ದೇಶ ಅದರಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಜ್ಞಾನದಿಂದ ಹಿಡಿದು ಟೆಕ್ನಾಲಜಿ ಎಲ್ಲದರಲ್ಲಿ ಮುಂದುವರಿದಿದೆ. ಇದಕ್ಕೆಲ್ಲ ಯಾರು ಮುಖ್ಯ ಕಾರಣ ಅಂದ್ರೆ ಈ ದೇಶದಲ್ಲಿರುವ ಶಾಲಾ ಕಾಲೇಜುಗಳು, ಈ ಶಿಕ್ಷಕ ವೃಂದದವರು. ಯಾವ ರೀತಿ ಶಿಕ್ಷಣವನ್ನು ಪಡೆದರೆ ದೇಶ ಮುಂದುವರಿಯುವುದು ಎನ್ನುವುದಕ್ಕೆ ಈ ನಮ್ಮ ಭಾರತ ದೇಶವು ಒಂದು ಪ್ರಮುಖ ಉದಾಹರಣೆ. ಆದರೆ ಈಗ ಜಗತ್ತಿನಲ್ಲಿ ಭಾರತವು ನಂಬರ್ 1ನೇ ಸ್ಥಾನದಲ್ಲಿದೆ. ಯಾವುದಂತ ಗೊತ್ತಿರಬಹುದಾ? ಈ ದೇಶ ಈಗ ಜನಸಂಖ್ಯೆಯಲ್ಲಿ ಜಗತ್ತಿನಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ. ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆಂದ್ರೆ ಯಾವಾಗ ಜನಸಂಖ್ಯೆ ಮಿತಿ ಮೀರುತ್ತದೆ ಅದು ಒಂದು ದೇಶಕ್ಕೂ ಹೊರೆ, ಎಲ್ಲರಿಗೂ ಒಂದು ಹೊರೆಯಾಗಿರ್ತದೆ. ಆದ್ದರಿಂದ ಇನ್ನು ಮುಂದಿನ ಜನಾಂಗ ಇದನ್ನು ನಿಯಂತ್ರಣದಲ್ಲಿರಬೇಕಂದ್ರೆ ಇಂದು ಶಿಕ್ಷಣವನ್ನು ಪಡೆದು ಯಾವ ರೀತಿ ದೇಶದ ಪ್ರಗತಿಗೆ ನಾವು ಹೋರಾಡಬೇಕು ಅಂತೇಳಿ. ಯಾಕೆಂದ್ರೆ ಜನಸಂಖ್ಯೆಯ ಹೆಚ್ಚಳದಿಂದ ಎಲ್ಲರಿಗೂ ಕಷ್ಟ. ಆಹಾರದಿಂದ ಹಿಡಿದು ಶಿಕ್ಷಣದಿಂದ ಹಿಡಿದು ರಸ್ತೆ ಪೇಟೆ ಎಲ್ಲ ಬರ್ತಿ. ಹಾಗಿರುವಾಗ ಎಲ್ಲದಕ್ಕೂ ಜೀವನಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಆದಷ್ಟು ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ, ಉತ್ತಮ ಪರಿಕಲ್ಪನೆಯೊಂದಿಗೆ ದೇಶವನ್ನು ಕಟ್ಟಲಿಕ್ಕೆ ಇನ್ನು ಮುಂದಿನ ಜನಾಂಗ ಹೋರಾಡಬೇಕು. ಅದೇ ರೀತಿ ಈ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು ಉತ್ತಮ ಸಂಶೋಧನೆಯನ್ನು ಒಂದು ದೇಶದ ಪ್ರಗತಿಗೆ, ಅಂದ್ರೆ ಹೇಗೆ ಒಂದು 10 ಜನ ಮಾಡುವ ಕೆಲಸವನ್ನು ಒಬ್ಬ ಮಾಡುವಂತ ಟೆಕ್ನಾಲಜಿ ಬಂದಿದೆ. ಇವಾಗ ಗೊತ್ತು, ಒಂದು ಕ್ಲಾಸ್ ಅಲ್ಲಿ ಏನಾದ್ರೂ ನಡೆದ್ರೆ ಆಫೀಸಲ್ಲಿ ಗೊತ್ತು HM ನೋಡಬಹುದು, ಯಾಕೆ CCTV ವ್ಯವಸ್ಥೆ ಇದೆ. ಅದೇ ರೀತಿ ಕೊರೋನಾ ಅಂತ ಸಂದರ್ಭದಲ್ಲಿ ಪಾಠ ಮಾಡಲಿಕ್ಕೆ ಶಾಲೆಗೆ ಬರೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಇತ್ತು ಆನ್ಲೈನ್ ನೋಡುವಂತ ವ್ಯವಸ್ಥೆ ಎಲ್ಲ ಆಗಿದೆ. ಇಂತೆಲ್ಲ ವ್ಯವಸ್ಥೆಯಾಗಿ ದೇಶ ಮುಂದುವರಿದಿರುವುದನ್ನು ಇನ್ನೂ ಹೆಚ್ಚಿನ ಮುಂದುವರಿಬೇಕಾದ್ರೆ ನಿಮ್ಮೆಲ್ಲರ ಪಾತ್ರ ಇದೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಕರೊಂದಿಗೆ ಮಕ್ಕಳು ಕೈ ಜೋಡಿಸಬೇಕು. ಇವತ್ತು ಈ ಸ್ವಾತಂತ್ರ್ಯ ಆಚರಣೆಯನ್ನು ಇಲ್ಲಿ ಬಹಳ ಚೆನ್ನಾಗಿ ಆಚರಿಸಿದ್ದಾರೆ. ಇದಕ್ಕೆ ಇಲ್ಲಿಯ ದೈಹಿಕ ಶಿಕ್ಷಕರಿಂದ ಹಿಡಿದು ಎಲ್ಲ ಅಧ್ಯಾಪಕರೊಂದವರು ಶ್ರಮಿಸಿದಂತೆ ಕಾಣ್ತದೆ. ಯಾಕಂದ್ರೆ ಉತ್ತಮ ರೀತಿಯ ಕವಾಯತು, ಒಳ್ಳೆಯ ನೃತ್ಯ ಕಾರ್ಯಕ್ರಮ ಎಲ್ಲ ನಡೆದಿದೆ. ನಾವು ಇಲ್ಲಿ ಗಾಂಧೀಜಿ, ನೆಹರು, ನೇತಾಜಿ, ಭಗತ್ ಸಿಂಗ್ರನ್ನೆಲ್ಲ ಕಣ್ಣಾರೆ ನೋಡುವಂತ ವ್ಯವಸ್ಥೆಯೂ ಆಯಿತು. ಈ ರೀತಿಯಾಗಿ ನಮ್ಮ ಹಿರಿಯರನ್ನು ನೆನಪಿಸಿಕೊಳ್ಳುವುದು, ಆ ರೀತಿ ಇನ್ನು ಮುಂದೆ ದೇಶವನ್ನು ಉನ್ನತಿಗೇರಿಸುವ ಪರಿಕಲ್ಪನೆಯೊಂದಿಗೂ ವಿದ್ಯಾರ್ಥಿ ಜೀವನವು ಬೆಳಗಲಿ. ಹಾಗೆ ಈ ದಿವಸ ನನಗೊಂದು ಅವಕಾಶ ಮಾಡಿಕೊಟ್ಟ ಈ ಶಾಲೆಯ ಎಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಹಿಂದ್. ಎಲ್ಲ ಗಣ್ಯರೇ, ದಿನಾಂಕ 10/8/2024 ಏಣೆಕಲ್ ಇಲ್ಲಿ ನಡೆದಂತ ತಾಲೂಕು ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ ಸಂತೋಷ್ ಆರ್ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. 7ನೇ ತರಗತಿ ಸಂತೋಷ್ 7ನೇ ತರಗತಿ ಒಂದು ಬಹುಮಾನವನ್ನು ಗಳಿಸಬೇಕು. ದಿನಾಂಕ 17/8/2024 SDM ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಉಜಿರೆ ಇಲ್ಲಿ ನಡೆಯುವ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗೆ ಕೂಡ ಆಯ್ಕೆಯಾಗಿರುತ್ತಾನೆ. ಅದೇ ರೀತಿ ದಿನಾಂಕ 6/8/2024 ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಇಲ್ಲಿ ಶಟ್ಲ್ ಬ್ಯಾಡ್ಮಿಂಟನ್ ಪ್ರಾಥಮಿಕ ವಿಭಾಗದಲ್ಲಿ ನಡೆದಿತ್ತು. ನಮ್ಮ 2 ವಿಭಾಗದಲ್ಲಿ ಕೂಡ ಭಾಗವಹಿಸಿದ್ದು ತಾಲೂಕಿನಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಭಾಗವಹಿಸಿದಂತ ವಿದ್ಯಾರ್ಥಿ ಶೇಖ್ ಮೊಹಮ್ಮದ್ ಪಾಹಿದ್ 6ನೇ ತರಗತಿ. ಶೇಖ್ ಮೊಹಮ್ಮದ್ ಪಾಹಿದ್, ಭವಿತ್ ಎಸ್, ಕುಶಲ್ ಕುಮಾರ್ ಬಾಲಕರ ವಿಭಾಗದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. Let them keep trying. And you? ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ತನ್ವಿ NB 7ನೇ ತರಗತಿ, ಕೀರ್ತಿ K 7ನೇ ತರಗತಿ, ರಿಜಾ ಫಾತಿಮಾ 6ನೇ ತರಗತಿ,
ಸುಧಾ SN 6ನೇ ತರಗತಿ, ಧನ್ಯ ಕೆ 6ನೇ ತರಗತಿ. ವೇದಿಕೆಯಲ್ಲಿರುವ ಗಣ್ಯರು ಮತ್ತು ಅಭಿನಂದನೆಯನ್ನು ಸ್ವೀಕರಿಸಿದಂತ ವಿದ್ಯಾರ್ಥಿಗಳೊಂದಿಗೆ ಈಗ ಒಂದು ಫೋಟೋ ನಡೆಯಲಿದೆ. ದೈಹಿಕ ಶಿಕ್ಷಕರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರು ದಯವಿಟ್ಟು ಕೆಳಗೆ ಬಂದು ಈ ಫೋಟೋಗಳಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರು ಸಹ ಇದರೊಂದಿಗೆ ಸಹಕರಿಸಿ. ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಇವರು ಆಗಿರ್ತಾರೆ. ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಸಹಕರಿಸಿದಂತ ಎಲ್ಲ ಅಧ್ಯಾಪಕರು, ದೈಹಿಕ ಶಿಕ್ಷಕರು ಹಾಗೂ ಪೋಷಕ ವರ್ಗಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ಇವರಿಂದ ಈ ಶುಭ ದಿನದ ಶುಭಾಶಯದ ಮಾತುಗಳನ್ನು ನಿರೀಕ್ಷಿಸುತ್ತಿದ್ದೇವೆ. ಸೇಂಟ್ ಬ್ರಿಜಿಟ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ, ಇದರ ಮುಖ್ಯ ಶಿಕ್ಷಕಿಯಾದ ಸಿಸ್ಟರ್ ಅಂತೋನಿ ಮೇರಿ ಅವರೇ, ನಿವೃತ್ತ ಭೂಸೇನಾಧಿಕಾರಿಯಾದಂತಹ ಚನ್ನಪ್ಪಗೌಡ ಸರ್ ಅವರೇ, ಶ್ರೀಯುತ ನವೀನ್ ಮಚಾದರ್ ಅವರೇ, ಶ್ರೀಯುತ ನವೀನ್ ಚಂದ್ರರವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಪೋಷಕರೇ, ಮಕ್ಕಳ ಹೆತ್ತವರೇ, ಶಿಕ್ಷಕ ಶಿಕ್ಷಕಿಯರೇ, ಊರವರೇ, ಮಹನೀಯರೇ ಹಾಗೂ ನನ್ನ ಮುದ್ದಿನ ಮಕ್ಕಳೇ, ನಿಮ್ಗೆಲ್ಲರಿಗೂ ಇಲ್ಲಿ ನೆರೆದಿರುವಂತವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಮೊತ್ತ ಮೊದಲಿಂದಾಗಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕ ವೃಂದದವರಿಗೆ ನಾವೆಲ್ಲ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ನಾನು ಮೊದಲಿಂದ ಇಲ್ಲಿಯವರೆಗೆ ನೋಡ್ತಾ ಇದ್ದೇನೆ, ಮಕ್ಕಳು ಬಹಳಷ್ಟು ಶಿಸ್ತಿನಿಂದ ಕೂತ್ಕೊಂಡಿದ್ದಾರೆ. ಎಲ್ಲಾ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಇದರ ಹಿಂದೆ ಇಲ್ಲಿರುವ ಶಿಕ್ಷಕ ವರ್ಗದವರ ಶ್ರಮ ಬಹಳಷ್ಟು ಇದೆ. ಇಲ್ಲಿರುವಂತಹವರು 3 ಮಾತ್ರ ಅನುದಾನಿತ ಶಿಕ್ಷಕರು, ಉಳಿದವರೆಲ್ಲರೂ ಸೇವೆ ಮಾಡಲಿಕ್ಕಾಗಿ ಇಲ್ಲಿರುವಂತಹವರು. ಆದರೂ ಕೂಡ ನಿಮ್ಮ ಕಮಿಟ್ಮೆಂಟ್ ಏನಂತ ಉಂಟು, ಶ್ರದ್ಧೆ ಏನುಂಟು, ಸೇವಾ ಮನೋಭಾವ ಏನು ಕಿಂಚಿತ್ತು ನೀವು ಹಿಂದಕ್ಕೆ ಇಡದೆ ಎಲ್ಲವನ್ನು ಮಕ್ಕಳಿಗೆ ಧಾರೆ ಎರೆದಿರ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇದಾಗಿ ನಾವೆಲ್ಲರೂ ಇಲ್ಲಿರುವಂತಹ ಹಿರಿಯರು, ಹೆತ್ತವರು, ಮಹನೀಯರು ಈ ಮಕ್ಕಳಿಗಾಗಿ ಒಂದು ಚಪ್ಪಾಳೆಯನ್ನು ತಟ್ಟೋಣ. ಅವರ ಮುಖದಲ್ಲಿ, ಆ ಕಣ್ಣಿನಲ್ಲಿ ಮುಂದೆ ಈ ದೇಶಕ್ಕೆ ಏನು ಬೇಕು ಅದು ನಾನು ಕಾಣ್ತಾ ಇದ್ದೇನೆ. ಆ ಸ್ಫೂರ್ತಿ, ಆ ಹುಮ್ಮಸ್ಸು ಈ ಮಕ್ಕಳಲ್ಲಿದೆ. ನಾವು ಯಾರು ಕೂಡ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು, ಆರಿಸಲಿಕ್ಕೆ ಬಿಡಬಾರ್ದು. ಈ ಜವಾಬ್ದಾರಿ ನಮ್ಮೆಲ್ಲರದ್ದು. ಆದ ಕಾರಣ ನಾವೆಲ್ಲರೂ ಜೊತೆಗೂಡಿ ಸರಕಾರದೊಂದಿಗೆ ಇಂತಹ ಶಾಲೆಗಳು ಉಳಿಬೇಕು, ಬೆಳೆಯಬೇಕು, ಶಿಕ್ಷಕರು ಬೇಕು, ಇಲ್ಲಿ ನಮ್ಗೆ ಎಲ್ಲ ಏನು ವ್ಯವಸ್ಥೆ ಏನ್ ಬೇಕು ವಿದ್ಯಾಭ್ಯಾಸಕ್ಕಾಗಿ ಬೇಕು ಎಂಬುದಾಗಿ ಇದಕ್ಕಾಗಿ ನಾವು ಶ್ರಮಿಸಬೇಕು. ಮೂರನೇದಾಗಿ ನಾನು ಉಲ್ಲೇಖ ಮಾಡಲು ಇಷ್ಟಪಡುತ್ತೇನೆ ನಮ್ಮ ಇಲ್ಲಿರುವಂತಹ ಯೋಧರು. ನಾನು ಫಸ್ಟಿಗೆ ಭಾವಿಸಿದ್ದು 61 ಅಂತ, ಮತ್ತೆ ಯಾರು ಆಚೆಯಿಂದ ಹೇಳಿದ್ರು 71 ಅಂತ, ಕೊನೆಗೆ ಗೊತ್ತಾಯ್ತು ಅವರಿಗೆ 81 ಅಂತ. ಅವರು ನಡೆದು ಬಂದಂತಹ ರೀತಿ, ಮಾತಾಡಿದ ರೀತಿ ನನಗೆ ಖಂಡಿತವಾಗಿ ಅವರಿಗೆ 81 ಆಗಿದೆ ಅಂತ ನನಗೆ ಭಾವನೆ ಬರಲಿಲ್ಲ. ಅವರು ಭಾಷಣ ಮಾಡಿ ಹೀಗೆ ಹತ್ತಲಿಕ್ಕೆ ನೋಡಿದ್ರು. ಇಲ್ಲಿ ಅಷ್ಟು ಅವರಲ್ಲಿ ಕೆಪಾಸಿಟಿ ಉಂಟು. ನಿಜವಾಗಿಯೂ ಈ ವಯಸ್ಸಿನಲ್ಲಿ ಕೂಡ ಅವರಿಗಿರುವ ಆ ಎನರ್ಜಿ ಲೆವೆಲ್, ಅವರಿಗಿರುವ ಈ ಹುಮ್ಮಸ್ಸು ನಮ್ಗೆಲ್ಲರಿಗೂ ಪ್ರೇರಣೆ. ಸರ್, ನಿಮ್ಗೆ ನಿಜವಾಗಿಯೂ ನಾವು ಚಿರಋಣಿಗಳಾಗಿದ್ದೇವೆ. ಮುಂದಕ್ಕೆ ಕೂಡ ನೀವು ಈ ನಮ್ಮ ಮಕ್ಕಳಿಗೆ ಆದರ್ಶಪ್ರಾಯರಾಗಬೇಕು. ನಮ್ಗೆಲ್ಲರಿಗೂ ನೀವು ಆದರ್ಶಪ್ರಾಯರಾಗಿದ್ದೀರಿ ಅಂತ ನಿಮ್ಮನ್ನು ನಾನು ಅಭಿನಂದಿಸುತ್ತೇನೆ. ಈಗಾಗಲೇ ನೀವು 3, 4, 5, 6 ಮತ್ತೆ ನೀವು ಮಾಡಿದ ನೃತ್ಯ, ಹಾಡಿದ ಹಾಡುಗಳು, ಮತ್ತೆ ಈ ಕವಾಯತು, ಮತ್ತೆ ಮಾರ್ಚ್ ಫಾಸ್ಟ್, ಇವುಗಳ ಮುಖಾಂತರ ಬಹಳಷ್ಟು ಸಂದೇಶಗಳನ್ನು ನೀಡಿ ಆಗಿದೆ. ನಾನು ಏನ್ ಹೇಳಬೇಕಾಗಿತ್ತು ಅದು ಈಗಾಗಲೇ
ಇತರರು ಹೇಳಿ ಆಗಿದೆ. ಏನ್ ಹೇಳಬೇಕು ಅಂತ ನಾನು ಪುನಃ ಯೋಚಿಸ್ತಾ ಇದ್ದೆ. ಸ್ವಾತಂತ್ರ್ಯ ಬರೀ ಒಂದು ದಿನ ಆಗಬಾರ್ದು. ಇಟ್ ಶುಡ್ ನಾಟ್ ಬಿ ಎ ಡೇ. ದಿನ ಅದು ಬೆಳಿಗ್ಗೆ ಬಂದು ಸಂಜೆ ಆಗುವಾಗ ಕೊನೆ ಆಗ್ತದೆ. ಬಾವುಟ ಏರಿಸಿ ಅದು ಸಂಜೆ ಇಳಿಸುವಾಗ ಮುಗಿಯುತ್ತದೆ. ಸ್ವಾತಂತ್ರ್ಯ ಒಂದು ಪ್ರಕ್ರಿಯೆ ಆಗಬೇಕು. ಇಟ್ ಶುಡ್ ಬಿ ಎ ಪ್ರೋಸೆಸ್. ಅದು ಒಂದು ದಿನ ಆದ್ರೆ ಅದರ ಮಹತ್ವ ಬಹಳ ಕುಂಠಿತ, ಸ್ವಲ್ಪ ಮಾತ್ರ. ಅದೊಂದು ಪ್ರಕ್ರಿಯೆ ಆಗಬೇಕು. ನೋಡಿ, 1947ರಲ್ಲಿ 78 ವರ್ಷಗಳ ಹಿಂದೆ ನಮಗೆ ಪರಕೀಯದ ಬಾಳಿಕೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಾವು ಸ್ವತಂತ್ರರಾದೆವು. ಆದರೆ ಇಂದು ಕೂಡ ಬಹಳಷ್ಟು ಇತರ ನಮ್ಮ ಆಂತರಿಕ ವೈರಿಗಳಿಂದ, ಆಂತರಿಕ ಬಂಧನಗಳಿಂದ ನಾವು ಸ್ವಾತಂತ್ರ್ಯಗೊಳ್ಳುವ ಅವಶ್ಯಕತೆ ಇದೆ. ಇದರ ಬಗ್ಗೆ ನಾವೆಲ್ಲರೂ ಗಮನ ಹರಿಸಬೇಕು. ಸನ್ಮಾನ್ಯ ಪ್ರಧಾನಮಂತ್ರಿಯವರು, ರಾಷ್ಟ್ರಪತಿಯವರು ನಿನ್ನೆ, ಪ್ರಧಾನಮಂತ್ರಿ ಇವತ್ತು ಭಾಷಣ ಮಾಡಿದಲ್ಲಿ ಹಲವಾರು ವಿಷಯಗಳನ್ನು ನಾವು ದೇಶ ಭಕ್ತರು, ಈ ದೇಶದ ಪ್ರಜೆಗಳು ಮಾಡಬೇಕಾದದ್ದನ್ನು ಅವರು ಹೇಳಿದ್ದಾರೆ. ನಾವೆಲ್ಲರೂ ಜೊತೆಯಾಗಿ ಚಿಂತಿಸಬೇಕಾದ, ಆಲೋಚನೆ ಮಾಡಬೇಕಾದ ಈ ಪ್ರಕ್ರಿಯೆ, ಇಂಡಿಪೆಂಡೆಂಟ್ ಪ್ರೋಸೆಸ್, ಸ್ವಾತಂತ್ರ್ಯದ ಪ್ರೋಸೆಸ್ ನಮಗೆ ಬೇಕು. ಕೆಲವೊಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡ್ತೇನೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಬಾಲ ಕಾರ್ಮಿಕರ ಬಾಲ್ಯಕ್ಕೆ ಬಂತೆ 47ರ ಸ್ವಾತಂತ್ರ್ಯ. ಅತ್ಯಾಚಾರಕ್ಕೊಳಗಾದವರ ಸ್ತ್ರೀಯರ ಶೀಲಕ್ಕೆ ಬಂತೆ 47ರ ಸ್ವಾತಂತ್ರ್ಯ. ಬಡತನದಲ್ಲಿ ಬೆಂಡಾಗಿರುವ ಜನರ ಬದುಕಿಗೆ ಬಂತೆ ಸ್ವಾತಂತ್ರ್ಯ. ಧರ್ಮಾಂಧರ, ಮೂಢನಂಬಿಕೆಯಲ್ಲಿ ಜೀವಿಸುವಂತಹವರ ವೈಚಾರಿಕೆಗೆ ಬಂತೆ ಸ್ವಾತಂತ್ರ್ಯ. ಕೆಲಸವಿಲ್ಲದೆ ಬಡತನದಲ್ಲಿರುವ ಜನರ ಸ್ವಾಭಿಮಾನಕ್ಕೆ ಬಂತೆ ಸ್ವಾತಂತ್ರ್ಯ. ಜಾತಿ, ಮತ, ಧರ್ಮ ಇವುಗಳ ಭೇದ ಭಾವಕ್ಕೆ ಒಳಗಾದವರ ಹಿರಿಮೆಗೆ ಬಂತೆ 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಪ್ರಿಯರೇ, ಮಕ್ಕಳೇ ಹಾಗೂ ಮಹನೀಯರೇ, ಬ್ರಿಟಿಷರಿಂದ ನಮಗೆ ಖಂಡಿತವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ. ಆದರೆ ಈ ಸ್ವಾತಂತ್ರ್ಯ ಒಂದು ಪ್ರಕ್ರಿಯೆ ಆಗಬೇಕಾದ್ರೆ, ಪ್ರೋಸೆಸ್ ಆಗಬೇಕಾದ್ರೆ, ನಾನು ಹೇಳಿದಂತಹ ಮತ್ತೆ ಹೇಳದೇ ಇರುವಂತಹ, ನಮ್ಗೆಲ್ಲರಿಗೂ ತಿಳಿದಿರುವಂತಹ ಬಹಳಷ್ಟು ನಮ್ಮ ಆಂತರಿಕ ವೈರಿಗಳಿಂದ ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಈ ಸ್ವಾತಂತ್ರ್ಯವನ್ನು ಕೊಡುವಂತಹ ಯೋಧರು ನೀವು. ಇಂತಹ ಸ್ವಾತಂತ್ರ್ಯ ಕೊಡುವಂತಹ ಯೋಧರು ನಾವು, ಇಲ್ಲಿರುವಂತವರು, ನಾವೆಲ್ಲರೂ ಸಮಾಜದಲ್ಲಿರುವಂತವರು. ಆದ ಕಾರಣ ನಮಗೆ ಬಾವುಟ ಹಾರಿಸಲು ಸ್ವಾತಂತ್ರ್ಯವಿದೆ, ನಮಗೆ ಬಾವುಟಕ್ಕೆ ಸಲ್ಯೂಟ್ ಕೊಡಲು ಸ್ವಾತಂತ್ರ್ಯ ಇದೆ ಅಂತ ನಾವು ಮಲಗಿಕೊಳ್ಬಾರ್ದು. ಶ್ರೀಯುತ ನವೀನ್ ಚಂದ್ರ ಅವರು ಹೇಳಿದ ಹಾಗೆ ನಾವು ಇನ್ನೂ ಬಹಳಷ್ಟು ಸಾಧಿಸಲಿಕ್ಕಿದೆ. ನಮ್ಮ ಈ ಪ್ರಪಂಚದಲ್ಲಿ ಇಂಡಿಯಾ, ಭಾರತ ನಂಬರ್ 1 ಕೇವಲ ಜನಸಂಖ್ಯೆಯಲ್ಲಿ ಅಲ್ಲ, ಇತರ ವಿಷಯಗಳಲ್ಲಿ ಆಗುವುದಕ್ಕೆ ಬಹಳಷ್ಟು ಅವಕಾಶ ಇದೆ. ಅಂತಹ ಸ್ವಾತಂತ್ರ್ಯದ ಕಡೆಗೆ, ಅಂತಹ ಹಿರಿಮೆಯ ಕಡೆಗೆ ನಾವೆಲ್ಲರೂ ಹೆಜ್ಜೆ ಹಾಕಬೇಕಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಪರಿಗಣಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ತಾವು ಇದನ್ನು ನಮ್ಮ ನಮಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ಇಲ್ಲಿ ಭಾಗವಹಿಸಿದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಫಾದರ್, ನಮ್ಮ ನೆನಪು ಸದಾ ಇರಲಿ. ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಶಿಕ್ಷಕರ ಬಗ್ಗೆ, ನಮ್ಮ ಪೋಷಕರ ಬಗ್ಗೆ ನಿಮ್ಮ ಕಾಳಜಿ. ಎಲ್ರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯನ್ನು ಹೇಳುತ್ತಾ, ಇಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಈ ಸಭಾಧ್ಯಕ್ಷವನ್ನು ವಹಿಸಿಕೊಂಡಂತಹ ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾದಂತಹ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದು ಫಾದರ್, ತಮಗೆ ತಮ್ಮ ಸಂಸ್ಥೆಯ ಪರವಾಗಿ, ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಭೂಸೇನಾ ಅಧಿಕಾರಿಯಾಗಿ ನಮ್ಮಿಂದ ಸನ್ಮಾನಗೊಂಡಂತಹ ಶ್ರೀಯುತ ಚೆನ್ನಪ್ಪಗೌಡ ಅತ್ಯಾಡಿ ಸರ್, ತಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಯುತ ನವೀನ್ ಮಚಾದು, ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾಗಿರುವ ಸರ್, ತಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹದ ಮಾತುಗಳನ್ನು ಆಡಿದಂತಹ
ಪೋಷಕ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಸಿ.ಕೆ. ನವೀನ್ ಚಂದ್ರ ಸರ್ ತಮ್ಮೂ ಕೂಡ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೇರೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಂತಹ ಶ್ರೀಯುತ ಧೀರಕಾಸ್ತ ನಗರ ಪಂಚಾಯತ್ ಉಪಾಧ್ಯಕ್ಷರು ಬೀರಮಂಗಲ ಇವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ, ಹಾಗೆ ನಮ್ಮ ಸಂಚಾಲಕರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜೋಸೆಫ್ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಫಾದರ್ ತಮ್ಮ ಕೂಡ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಆಂಟೋನಿ ಮೇರಿ ಸಿಸ್ಟರ್ ತಮ್ಮ ಕೂಡ ನಮ್ಮ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ನಮ್ಮೆಲ್ಲ ಪೋಷಕ ಬಂಧುಗಳನ್ನು ಹಾಗೂ ಪೋಷಕ ಸಮಿತಿಯ ಸದಸ್ಯರುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಲಿಕ್ಕೆ ಬಹಳ ಶಿಸ್ತಿನಿಂದ ವರ್ತಿಸಿದಂತ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಕೂಡ ಪ್ರೀತಿಪೂರ್ವಕವನ್ನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಯೂಟ್ಯೂಬ್ ಲೈವ್ ಆಗಿ ನೀಡಲಿರುವಂತಹ ಶ್ರೀಯುತ ಆನ್ವಿನ್ ಸರ್ ಕೂಡ ತಮ್ಮ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇನ್ನಿಗೆ ಕೊನೆಗೊಳಿಸ್ತಾ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ. ಕ್ಲಾಪ್ಸ್ ಗೋ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ತಮಗೆ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ವಿದ್ಯಾರ್ಥಿಗಳಾದ ತಮಗೆಲ್ಲರಿಗೂ